ವಿಧಿಯ ಆಟ ಎಷ್ಟು ಕ್ರೂರ ಅಲ್ವಾ. ಉತ್ತಮ ಭವಿಷ್ಯ ಅರಸಿ ಇನ್ನೇನು ವಿದೇಶಕ್ಕೆ ಹಾರಬೇಕಿದ್ದ 19 ವರ್ಷದ ಯುವಕನ ಬದುಕು ರಸ್ತೆ ಅಪಘಾತದಲ್ಲಿ ಅಂತ್ಯವಾಗಿದೆ. ಉಡುಪಿಯ ಸಂತೆಕಟ್ಟೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮೊಹಮ್ಮದ್ ಝಾದ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಈ ದಾರುಣ ಸುದ್ದಿಯ ವಿವರ ಎಲ್ಲಿದೆ? ಸುಮಾರು 1 ವಾರದ ಹಿಂದೆ ಸಂತೆಕಟ್ಟೆಯ ಲಕ್ಷ್ಮೀನಗರ ರಸ್ತೆಯಲ್ಲಿ ಸರ್ಕಾರಿ ಬಸ್ ಮತ್ತು ಝಾದ್ ಓಡಿಸುತ್ತಿದ್ದ ಬೈಕ್ ನಡುವೆ ಭೀಕರ ಡಿಕ್ಕಿ ಸಂಭವಿಸಿತ್ತು. ಅಪಘಾತದ ತೀವ್ರತೆಗೆ ತಲೆಗೆ ಗಂಭೀರ ಗಾಯಗಳಾಗಿದ್ದವು. ಅಂದಿನಿಂದಲೂ ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಈ ಯುವಕ ಮಂಗಳವಾರ ವಿಧಿವಶರಾಗಿದ್ದಾರೆ. ಮೃತ ಮೊಹಮ್ಮದ್ ಝಾದ್ ಇತ್ತೀಚೆಗಷ್ಟೇ ಪಿಯುಸಿ ಮುಗಿಸಿ ಗಲ್ಫ್ ದೇಶಕ್ಕೆ ಉದ್ಯೋಗಕ್ಕೆ ಹೋಗಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ದರು. ಮಗ ವಿದೇಶಕ್ಕೆ ಹೋಗಿ ಸಂಸಾರವನ್ನು ಸಾಕ್ತಾನೆ ಅನ್ನೋ ಪೋಷಕರ ಆಸೆ ಈಗ ಮಣ್ಣಾಗಿದೆ. 19 ವರ್ಷದ ಈ ಹರೆಯದ ಯುವಕನ ಸಾವು ಕುಟುಂಬದವರನ್ನು ಶೋಕಸಾಗರದಲ್ಲಿ ಮುಳುಗಿಸಿದೆ. ಅತಿವೇಗ ಮತ್ತು ಅಜಾಗರೂಕತೆ ಇಂತಹ ಬೆಲೆಕಟ್ಟಲಾಗದ ಜೀವಗಳನ್ನು ಬಲಿಪಡೆಯುತ್ತಿದೆ. ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.